ಕೆಟ್ಟಿದೆ, ಆದ್ರೆ ಅವರು ಮಾಡ್ಬೇಕಿತ್ತು ಇಷ್ಟವರೆಗೆ ಮಾಡ್ಲಿಲ್ಲ. ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ಲೇಬೇಕು, ಎಂತ ಮಾಡ್ಲಿಕ್ಕೆ ಆಗುತ್ತೆ. ಸ್ವಲ್ಪ ಕಷ್ಟಪಟ್ಕೊಂಡು ಹೋಗ್ಬೇಕಂದ್ರೆ ಈಗ ಕಷ್ಟಪಟ್ರೆ ಫ್ಯೂಚರ್ ಸ್ವಲ್ಪ ಸುಖ ಇದೆ. ನಾನು ಅವರನ್ನು ಮ್ಯಾನೇಜರ್ ಅವರನ್ನು ಕರೆಸಿದ್ದೇನೆ ಸ್ಥಳದಲ್ಲಿ, ಮತ್ತು ಅವರು ಅದಕ್ಕಿಂತ ಮೊದಲೇ ಅವರ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಅವರು ಸಂಜೆಯ ಒಳಗಡೆ ಎರಡೂ ಸೈಡಿಗೂ ಜಲ್ಲಿ ಹಾಕಿ ಇದು ಮಾಡಿ ಕೊಡ್ತೇನೆ, ಲೆವೆಲ್ ಮಾಡಿ ಕೊಡ್ತೇನೆ. ಮುಖ್ಯವಾಗಿ ನಮ್ಮ ಟೂ ವೀಲರಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಇವತ್ತು ಸಂಜೆ ವೇಳೆಗೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಮತ್ತೆ ಶಾಸಕರು ಕೂಡ ಮುತುವರ್ಜಿ ವಹಿಸಿ ಹೇಳಿದ್ದಾರೆ, ಹೋಗಿ ನೋಡ್ಬೇಕು ಮತ್ತೆ ಅಪ್ಡೇಟ್ ಮಾಡ್ತಾ ಇರಬೇಕು ಅಂತ. ತುಂಬಾ ಕಷ್ಟ ಆಗ್ತದೆ ನಮ್ಗೆ ಹೋಗ್ಲಿಕ್ಕೆ. ಅಲ್ಲಿ ಜಾರಿದ್ದೇನೆ ನಾನು, ಅಲ್ಲಿ ಸೋಮಂದ್ರ ಈಚೆ. ಹೌದು. ಈಗಾಗಲೇ ನೀವು ಸೋಮಂತಡ್ಕದ ಸಮೀಪದ ರಸ್ತೆಯ ದುಸ್ಥಿತಿಯನ್ನ ನೋಡಿದ್ರಿ. ಇದೀಗ ನಾವು ನಿಮಗೆ ತೋರಿಸ್ತಾ ಇರುವಂತಹದ್ದು ಅನುಗ್ರಹ ಶಾಲೆಯ ಮುಂಭಾಗದಿಂದ, ಅಂದ್ರೆ ಉಜಿರೆಯ ಅನುಗ್ರಹ ಶಾಲೆಯ ಮುಂಭಾಗದಿಂದ ಪರಿಶಿಷ್ಟ ವರ್ಗದ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದ ಮುಂಭಾಗದ ದೃಶ್ಯ ಹೇಗಿದೆ ಅನ್ನುವಂತ ತೋರಿಸ್ತಾ ಇದ್ವಿ. ಅದರ ಜೊತೆಗೆ ಈಗಾಗಲೇ ಇಲ್ಲಿ ಒಂದು ಮುತುವರ್ಜಿಯನ್ನ ವಹಿಸಿಕೊಂಡು ಆಲ್ರೆಡಿ ಒಂದಷ್ಟು ಜಲ್ಲಿ ಹಾಕುವಂತ ಕೆಲಸ ಮಾಡಲಾಗಿದೆ. ಈಗ ನಾವು ರಸ್ತೆಯ ಮೇಲ್ಭಾಗಕ್ಕೆ ಹೋಗ್ತಾ ಇದ್ವಿ. ಸಂಪೂರ್ಣವಾಗಿ ರಸ್ತೆ ಕಂಬಳದ ಗದ್ದೆಯಂತೆ ಆಗಿರುವಂತದ್ದನ್ನ ನಾವು ಈಗ ನಿಮಗೆ ತೋರಿಸ್ತಾ ಇದೀವಿ. ಬರ್ತಾ ಇರುವಂತಹ ವಾಹನಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಕೆಸರುಮಯವಾಗ್ತಿರುವಂತದ್ದು, ಕೆಸರಲ್ಲಿ ಮುಳುಗಿ ಹೋಗ್ತಾ ಇರುವಂತದ್ದನ್ನ ಕೂಡ ತಾವು ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಕೆಸರಲ್ಲಿ ಮುಳುಗ್ತಾ ಇದೆ ಅನ್ನುವಂಥದ್ದು ಇದು ಈಗಾಗಲೇ ಅಲ್ಲಲ್ಲಿ ಹೇಗಿದೆ ರಸ್ತೆ ಅನ್ನುವಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಹೋಗ್ತಾ ಇದೀವಿ. ಇಲ್ಲಿ ಮತ್ತೊಂದು ಕಡೆ ಇಲ್ಲಿ ನೀರು ನಿಂತಿರುವಂತದ್ದು, ಇದು ಕೂಡ ಅಕ್ಕಪಕ್ಕದವರಿಗೆ ಇಲ್ಲಿ ಓಡಾಡ್ಲಿಕ್ಕೂ ಕೂಡ ಕಷ್ಟ ಆಗುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಇದು ಒಂದು ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಅಥವಾ ಇತರ ಕಡೆಗೆ ಹೋಗುವಂತವರಿಗೆ ಇದು ತೊಂದರೆಯನ್ನ ಉಂಟು ಮಾಡ್ತಾ ಇದೆ ಅನ್ನುವಂಥದ್ದು ಅಷ್ಟೇ ನಿಜ. ಅದರ ಜೊತೆಗೆ ಈ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಮ್ಮ ನಿಮಗೆ ತೋರಿಸ್ತಾ ಸಾಕ್ತಿವಿ. ಯಾಕೆಂತಂದ್ರೆ ಇಲ್ಲಿಂದ ಕಡೆಯ ತನಕವೂ ಕೂಡ ಇಲ್ಲಿ ನಾವು ಹೋಗ್ತಾ ನಿಮಗೆ ರಸ್ತೆಯನ್ನ ತೋರಿಸ್ತಾ ಹೋಗ್ತೀವಿ. ಬಹಳ ಕಂಬಳದ ರೀತಿಯಲ್ಲಿ ರಸ್ತೆ ಆಗಿದೆ ಅನ್ನುವಂತಹದ್ದು ಕೂಡ ನಿಜ. ಅದರ ಜೊತೆಗೆ ಇದಕ್ಕೊಂದು ವಿಲೇವಾರಿ ಮಾಡಬೇಕಿತ್ತು ಅನ್ನುವಂತ ಕೂಗಿದೆ. ಅದರ ಜೊತೆಗೆ ಬಹಳ ಬೇಗ ಬಂದು ಇವತ್ತು ಮುಂಜಾನೆ ಇದನ್ನ ಸರಿಪಡಿಸಬೇಕು, ಸ್ವಲ್ಪನಾದ್ರೂ ಸರಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಉಜಿರೆಯವರು ಕೂಡ ಮುತುವರ್ಜಿಯನ್ನು ವಹಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಇದೀಗ ಆ ರಸ್ತೆಯ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ, ಯಾವ ರೀತಿಯಾಗಿ ಇಲ್ಲಿ ಓಡಾಟ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ತಾವು ನೋಡ್ತಾ ಇದ್ರಿ. ಎಲ್ಲರೂ ಕೂಡ ಕೈ ಮೇಲೆ ಮಾಡ್ಕೊಂಡು ಹೀಗೆ ಮಾಡ್ತಾ ಇದ್ದಾರೆ. ಹೇಗಿದೆ ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ತೋರಿಸ್ತಾ ಇದೀವಿ, ನೋಡ್ತಾ ಇದ್ದಾರೆ ಎಲ್ಲರೂ. ಪರಿಸ್ಥಿತಿ ಹೇಗಾಗಿದೆ ಏಕಾಏಕಿ ಸುರಿದಂತ ಮಳೆಯಿಂದಾಗಿ ಅನ್ನುವಂಥದ್ದು ಇಲ್ಲಿ ಈಗ ನೋಡ್ತಾ ಇದ್ದೀರಿ. ನೋಡುವ ಒಂದಷ್ಟು ಜನರನ್ನ ಮಾತನಾಡಿಸುವ. ರಸ್ತೆಯ ಪರಿಸ್ಥಿತಿ ಹೇಗಿದೆ? ಅದ ಕೆಟ್ಟಿದೆ, ಆದ್ರೆ ಅವರು ಮಾಡ್ಬೇಕಿತ್ತು ಇಷ್ಟವರೆಗೆ ಮಾಡ್ಲಿಲ್ಲ. ಅರ್ಜೆಂಟ್ ಮಾಡಿದ್ರೆ ಇದೊಂದು ಒಳ್ಳೆ ರೀತಿಯಲ್ಲಿ ಹೋಗ್ಬೋದಷ್ಟೇ ಪ್ರಯಾಣಿಕರಿಗೆ. ಇಲ್ಲ ತುಂಬಾ ಕಷ್ಟ ಇದೆ, ಕಷ್ಟ ಆಗ್ತಾ ಉಂಟು. ಇಲ್ಲಿ ಮುಂದೆ ನಿಡಿಗಲ್ ಸಮೀಪ ಅಲ್ಲಿ ಇಲ್ಲ, ಮತ್ತೆ ಅದಕ್ಕಿಂತ ಮುಂಚೆ ಇದೆ. ಏನಣ್ಣ ಹೇಗಿದೆ ರಸ್ತೆ? ಸಕ್ಕದಾಗಿದೆ ಸರ್, ಪರವಾಗಿಲ್ಲ. ರೋಡ್ ಆಗ್ತದೆ ಅಂತ ಹೇಳ್ತಿದ್ದಾರೆ. ನಾನಾಗ ಇವ್ರಿಗೆ ಹೇಳಿದೆ, ನಿಮ್ಮವರಿಗೆ ನ್ಯೂಸ್ ನ್ಯೂಸ್ ಆಗ್ಬೋದು, ಬಟ್ ರೋಡ್ ಬೇಗ ಆಗ್ಬೋದು. ಸ್ವಲ್ಪ ಕಷ್ಟ, ಅಡ್ಜಸ್ಟ್ಮೆಂಟ್ ಮಾಡಿ ಹೋಗ್ಲೇಬೇಕು, ಎಂತ ಮಾಡ್ಲಿಕ್ಕೆ ಆಗುತ್ತೆ. ಸ್ವಲ್ಪ ಕಷ್ಟಪಟ್ಕೊಂಡು ಹೋಗ್ಬೇಕಂದ್ರೆ ಈಗ ಕಷ್ಟಪಟ್ರೆ ಫ್ಯೂಚರ್ ಸ್ವಲ್ಪ ಸುಖ ಇದೆ. ಈಗ ಕಷ್ಟಪಟ್ರೆ ಮುಂದೆ ಸುಖ ಇದೆ ಅಂತ ಹೇಳ್ತಿದ್ದಾರೆ. ನೋಡುವ, ಮುಂದೆ ಸಾಗುವ. ಎಸ್, ಅಲ್ಲಿ ಈಗಾಗಲೇ ಒಂದಷ್ಟು ಕಡೆಗೆ ಒಂದು ಕಾಮಗಾರಿಗಳು ನಡೀತಾ ಇದೆ, ಅಲ್ಲಿಗೆ ನಾವು ಈಗ ಹೋಗ್ತಾ ಇದ್ದೇವೆ. ಒಂದಷ್ಟು ಕಾಮಗಾರಿಗಳು ಆಗ್ತಾ ಇದಾವೆ. ಇಲ್ಲಿಂದ ಈಗಿರುವಂತಹ ಮಣ್ಣನ್ನ ತೆಗೆದು ಅದಕ್ಕೆ ಜಲ್ಲಿಯನ್ನ ಹಾಕುವಂಥದ್ದು, ಜಲ್ಲಿಯ ಹುಡಿಯನ್ನ ಹಾಕುವಂತ ಕೆಲಸ ಕಾರ್ಯ ಆಗ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಉಜಿರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಉಷಾ ಕಿರಣ್ ಅವರಿದ್ದಾರೆ. ಮೇಡಮ್, ಎಷ್ಟೊತ್ತಿಗೆ ಬಂದ್ರಿ? ನಾನು ಸಾಧಾರಣ ಒಂದು 9:20 ಅಂದಾಜಿಗೆ ಬಂದಿದ್ದೇನೆ. ಹೇಗಿತ್ತು ರಸ್ತೆ? ರಸ್ತೆ ತುಂಬಾ ಮಳೆ ಬಂದಿತ್ತಲ್ಲ ನಿನ್ನೆ ರಾತ್ರಿ, ಸೊ ಅದೇ ತುಂಬಾ ಹದಗೆಟ್ಟು ಇತ್ತು. ಹೌದು. ಈಗ ಏನ್ ಮಾಡ್ತಾ ಇದ್ರಿ? ನಾವೇ ಅದೇ ಇಲ್ಲಿ ಬಂದ ತಕ್ಷಣ ಒಮ್ಮೆ ನಾನು ಅಲ್ಲಿಯ ತನಕ ಹೋಗಿ ನೋಡಿದೆ ಯಾವ ತರ ಇದೆ ಅಂತ. ಯಾಕೆಂತ ಹೇಳಿದ್ರೆ ಈ ಭಾಗವೇ ಸ್ವಲ್ಪ ಅಂದ್ರೆ ತುಂಬಾ ಹದಗೆಟ್ಟಿದೆ. ಯಾಕೆಂದ್ರೆ ನೀರಿನ ಚರಂಡಿಯ ವ್ಯವಸ್ಥೆ ಸರಿಯಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲದ ಕಾರಣ ನೀರು ಇಲ್ಲಿ ಯಾವಾಗಲೂ ಇಲ್ಲಿ ಮಾಮೂಲಿ ಟೈಮಲ್ಲಿ ಕೂಡ ನೀರು ನಿಲ್ತದೆ. ಸೊ ಹಾಗಾಗಿ ಇದು ಸ್ವಲ್ಪ ಹದಗೆಟ್ಟಿದೆ ತುಂಬಾ. ಈಗ ವಾಹನ ಸವಾರರು ನಿಮ್ಮನ್ನು ನಿಲ್ಲಿಸಿ ಮಾತಾಡ್ತಿದಾರ? ಖಂಡಿತವಾಗ್ಲೂ ಮಾತನಾಡ್ತಿದ್ದಾರೆ. ಅವರು ಅವರ ಗೋಳನ್ನು ಹೇಳ್ಕೊಳ್ತಿದ್ದಾರೆ. ಆದ್ರೆ ಅಂದ್ರೆ ಯಾವಾಗಲೂ ಅಷ್ಟೇ ನಾನು ಸಾರ್ವಜನಿಕರಿಗೂ ಹೇಳುದು, ಸ್ವಲ್ಪ ಪೇಷನ್ಸ್ ತಗೊಳ್ಬೇಕು. ಯಾಕೆಂದ್ರೆ ಅದು ಈಗಾಗಿ ನಾಳೆ ಆಗುವಂತದ್ದಲ್ಲ. ಅವರದ್ದು 2 ವರ್ಷದ ಪ್ರಾಜೆಕ್ಟ್ ಅಲ್ಲಿ ಕೂಡ ಅವರು ಅವರ ಎಫರ್ಟ್ ಅನ್ನು ಹಾಕಿದ್ದೇವೆ ಅಂತ ಅವ್ರು ಹೇಳಿದ್ರು. ನಾನು ಅವರನ್ನು ಮ್ಯಾನೇಜರ್ ಅವರನ್ನು ಕರೆಸಿದ್ದೇನೆ ಸ್ಥಳದಲ್ಲಿ, ಮತ್ತು ಅವರು ಅದಕ್ಕಿಂತ ಮೊದಲೇ ಅವರ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಅವರು ಸಂಜೆಯ ಒಳಗಡೆ ಎರಡೂ ಸೈಡಿಗೂ ಜಲ್ಲಿ ಹಾಕಿ
ಇದು ಮಾಡಿ ಕೊಡ್ತೇನೆ, ಲೆವೆಲ್ ಮಾಡಿ ಕೊಡ್ತೇನೆ. ಮುಖ್ಯವಾಗಿ ನಮ್ಮ 2 ವೀಲರಲ್ಲಿ ಓಡಾಡುವಂತಹ ವಾಹನ ಸವಾರರಿಗೆ ಇವತ್ತು ಸಂಜೆ ವೇಳೆಗೆ ನಾನು ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಈಗ ಕಾಮಗಾರಿ ಹೇಗಾಗ್ತದೆ? ಬರದಿಂದ ಸಾಗಿದೆ ಅಂತ ನನಗೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಆಲ್ಮೋಸ್ಟ್ ಕಾಲಾಂಶ ಪೂರ್ತಿ ಆಗಿದೆ. ಮತ್ತೆ ಅವರು ಇನ್ನು ಒಂದು 10 ಡೇಸ್ ಹೇಳಿದ್ದಾರೆ. ಅಷ್ಟರೊಳಗಡೆ ಅವರು ರೋಡ್ ಅನ್ನು ಕೂಡ ಇಲ್ಲಿ ಕ್ಲಿಯರ್ ಮಾಡಿ ಕೊಡ್ತಾರಂತೆ. ರೋಡ್ ಅನ್ನು ಕೂಡ ಮಾಡಿ ಕೊಡ್ತಾರಂತೆ. 10 ದಿನದಲ್ಲಿ ರಸ್ತೆಯನ್ನೇ ಕ್ಲಿಯರ್ ಮಾಡಿ ಕೊಡ್ತೇವೆ. ಇಲ್ಲಿ ಈಗ ಏನು ಕೆಸರುಮಯ ರಸ್ತೆ ಇದೆ ಅದು ಎಲ್ಲವೂ ಕೂಡ ಡಾಮರೀಕರಣ ಆಗುತ್ತೆ. ಮಾಡ್ತಾರಂತೆ, ಖಂಡಿತವಾಗ್ಲೂ ಮಾಡ್ತಾರೆ. ಇವತ್ತು ಜಲ್ಲಿ ಹಾಕಿ ಅದನ್ನ ರೋಲಿಂಗ್ ಅಲ್ಲಿ ಇದು ಮಾಡಿ ಕೊಡ್ತಾರೆ, ಆರಾಮಾಗಿ ಓಡಾಡುವಂತ. ನೆಕ್ಸ್ಟ್ ಮಳೆ ಬಂದಾಗಲೂ ಅಷ್ಟು ಸಮಸ್ಯೆ ಆಗುದಿಲ್ಲ. ಮತ್ತೆ ಶಾಸಕರು ಕೂಡ ಮುತುವರ್ಜಿ ವಹಿಸಿ ಹೇಳಿದ್ದಾರೆ, ಹೋಗಿ ನೋಡ್ಬೇಕು ಮತ್ತೆ ಅಪ್ಡೇಟ್ ಮಾಡ್ತಾ ಇರ್ಬೇಕು ಅಂತ. ಹಾಗಾಗಿ ನಾವು ಖಂಡಿತವಾಗ್ಲೂ ನಮ್ಮ ಇದರಲ್ಲಿ ಮಾಡ್ತೇವೆ. ಥ್ಯಾಂಕ್ ಯು. ಇದು ನೋಡಿ ಅಧ್ಯಕ್ಷರ ಮಾತು. ಬಹಳ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿಕೊಂಡು ಇಲ್ಲಿ ಕೆಲಸ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಜೊತೆಗೆ ಈಗಾಗಲೇ DP ಜೈನ್ ಕಂಪನಿಯ ಮ್ಯಾನೇಜರ್ ಇರ್ಬೋದು ಎಲ್ಲರನ್ನು ಕೂಡ ಕರೆಸ್ಕೊಳ್ತಾ ಇದ್ದಾರೆ. ಕರೆಸ್ಕೊಂಡು ಅಲ್ಲಿ ವ್ಯವಸ್ಥೆಯನ್ನ ಮಾಡುವಂತ ನಿಟ್ಟಲ್ಲೂ ಕೂಡ ಅವರು ಮುತುವರ್ಜಿಯನ್ನು ವಹಿಸಿಕೊಂಡಿರುವಂತದ್ದು. ಈಗ ಇಲ್ಲಿ ಯಾವ ರೀತಿಯಾಗಿ ಆ ಒಂದು ಜಲ್ಲಿ ಹಾಕುವಂತಹ ಕಾರ್ಯಾಚರಣೆ ಆಗ್ತಾ ಇದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರ್ಕೊಂಡು ಎಲ್ಲ ಕಂಪನಿಯ ವೆಹಿಕಲ್ಸ್ ಮತ್ತು ಎಲ್ಲವೂ ಕೂಡ ಇಲ್ಲಿ ಬಂದು ಆ ಒಂದು ಕೆಲಸ ಕಾರ್ಯದಲ್ಲಿ ನಿರತ ಆಗಿದೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಹಾಕಿರುವಂತಹ ಕೆಸರನ್ನ ತೆಗೆಯುವಂತ ಕೆಲಸ ಇವೆಲ್ಲವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಒಟ್ಟಲ್ಲಿ ಈಗ ನಾವು ಉಜಿರೆಯ ವರದಿಯನ್ನ ಮಾಡ್ತಾ ಇರುವಂತದ್ದು. ಉಜಿರೆಯ ಅನುಗ್ರಹದಿಂದ ಸುಮಾರು PC5 ಪೆಟ್ರೋಲ್ ಬಂಕ್ ತನಕ ಆಗಿರುವಂತಹ ತೊಂದರೆಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಈಗ ಇನ್ನೊಂದು ಸಮಸ್ಯೆ ಇಲ್ಲಿ ಅಂದ್ರೆ ಚರಂಡಿಯ ಅಕ್ಕಪಕ್ಕದ ಚರಂಡಿಯ ನೀರು ಕೂಡ ಹೊರಗೆ ಬರ್ಲಿಕ್ಕೆ ಆಗುದಿಲ್ವಾ ಅನ್ನುವಂಥದ್ದಿದೆ. ಜೊತೆಗೆ ಇಲ್ಲಿ ಈಗಾಗಲೇ ನೀರನ್ನ ತೆಗಿತಾ ಇರುವಂತಹದ್ದು. ಇವೆಲ್ಲವೂ ಕೂಡ ಇಲ್ಲಿ ನಾವು ಕೆಸರನ್ನ ತೆಗಿತಾ ಇರುವಂತದ್ದು. ಕಾಮಗಾರಿ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಿರಂತರವಾಗಿ ಇವತ್ತು ಬೆಳಗಿನಿಂದ ಆಗ್ತಾ ಇದೆ. ಜೊತೆಗೆ ಒಂದಷ್ಟು ಪ್ರಯಾಣಿಕರನ್ನು ಕೂಡ ಮಾತನಾಡಿಸುವ, ಯಾಕಂತಂದ್ರೆ ಅವರೆಲ್ಲರೂ ಬೈಕ್ ಸವಾರರು ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ನೋಡುವ, ಈ ಒಂದು DP ಜೈನ್ ಕಂಪನಿಯ ಅಧಿಕಾರಿಗಳು ಇದಾರ ಅಂತ ನೋಡಿ. ಹೀಗೆ ಅಲ್ಲಿ ಕೆಸರು ನಿಂತಿರುವಂತ ಕೆಸರನ್ನ ತೆಗೆದು ಇನ್ನೊಂದು ಕಡೆ ಹಾಕ್ತಾ ಇದಾರೆ. ಇನ್ನೊಂದು ಕಡೆ ಎಲ್ಲ ಹಾಕ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೋಡಿ ಇಲ್ಲಿಯ ಪರಿಸ್ಥಿತಿ, ಇದು ಚರಂಡಿಯ ಅಕ್ಕಪಕ್ಕದ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂತ ತೋರಿಸ್ತಾ ಇದ್ದೀವಿ. ಸಂಪೂರ್ಣವಾಗಿ ಇಲ್ಲಿ ಚರಂಡಿಯಲ್ಲಿ ನೀರು ನಿಂತಿದೆ, ಅದ್ರ ಜೊತೆಗೆ ಕೆಸರುಮಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಮೇಲ್ಭಾಗಕ್ಕೆ, ಚರಂಡಿಯ ಮೇಲ್ಭಾಗಕ್ಕೆ ಮಣ್ಣನ್ನ ಹಾಕಿದ್ದಾರೆ. ಈ ಮಣ್ಣನ್ನ ಹಾಕಿರೋದ್ರಿಂದ ಇದು ಕೂಡ ತೊಂದರೆಗೆ ಕಾರಣ ಆಗಬಹುದು. ಇದನ್ನು ಕೂಡ ಸರಿಪಡಿಸುವಂತಹ ನಿಟ್ಟಿನಲ್ಲಿ DP ಜೈನ್ ಕಂಪನಿಯವರು ಕೆಲಸ ಮಾಡಬಹುದು. ನೋಡಿ, ಈಗಾಗಲೇ ಅಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳು ಅವರವರ ಅಂಗಡಿಗಳಿಗೆ ಬೇಕಾದಂತಹ ರೀತಿಯಲ್ಲಿ ಅವರವರು ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾರೆ. ಜೊತೆಗೆ ತೊಂದರೆ ಆಗ್ತಾ ಇದೆ. ತೊಂದರೆ ಆಗುವಂತಹದ್ರ ಜೊತೆಗೆ ಕೆಲವರು ಹೇಳೋ ಪ್ರಕಾರ ಮುಂದೆ ನಮಗೆ ರಸ್ತೆ ಒಳ್ಳೇದಾಗತ್ತೆ, ಈಗ ನಾವು ಸ್ವಲ್ಪ ತಾಳ್ಮೆಯಿಂದ ಇರ್ತೇವೆ ಅನ್ನುವಂಥದ್ದನ್ನು ಕೆಲವರು ಹೇಳಿದ್ರೆ, ಜೊತೆಗೆ ಪ್ರಮುಖರು ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ, ಸ್ವಲ್ಪ ತಾಳ್ಮೆಯಿಂದ ಇರಬೇಕು, ಜೊತೆಗೆ ಮುಂದೆ ಒಳ್ಳೇದಿದೆ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಎಲ್ಲ ಮನವಿಗಳಿಗೆ ಯಾವ ರೀತಿಯಾಗಿ ಸಾರ್ವಜನಿಕರು ಸ್ಪಂದಿಸ್ತಾರೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಪ್ರಮುಖವಾಗಿ ಸೀಟ್ ಕಾರ್ಡ್ನ ಪಕ್ಕ ಮತ್ತು ಸೋಮನ್ ತಡ್ಕದ ಬಳಿ ಅಲ್ಲಿ ತೊಂದರೆಗಳು ಆಗಿರುವಂತಹದ್ದು. ನೋಡುವ, ಇಲ್ಲೆಲ್ಲರೂ ಕೂಡ ಎಂಚಂಡು ಅಂಚನೆ ಬಂದುಂಡು ಬೋರ ಅರ್ರೆ ಪೋಡಿಗೆ ಹಾಪುಡು ಓಲ್ಲ ಪಿರಾಡ್ದು ಗಾಡಿ ಬರ್ತದ ಮೋಲು ಜಂಪುಡು ಬೋಗ ಓಲ್ನ ಪಿರಾಡ್ದು ಬರ್ತದ ಗಾಡಿ ದಾದಾಂಡ್ಲ ಉಂದಾಂಡ ಎಂಜಿನ ಏರ್ಲ ಕೆಣ್ಣಕ್ಲೇ ಬೊಕ್ಕ ರೋಡ್ ಸೂಪರ್ ಉಂಟು, ಸೂಪರ್ ರೋಡ್, ಸೂಪರ್ ರೋಡ್. ಈಗ ಇರ್ಬೇಕು ರೋಡ್. ಹೌದಾ? ಹೀಗೆ ಇರ್ಬೇಕು. ಎಂತ ರೆಡಿ ಮಾಡುದು ಬೇಡ, ರೆಡಿ ಮಾಡ್ತಾರೆ ಈಗ ಸ್ವಲ್ಪ ಟೈಮ್ ಅಲ್ಲಿ ಜನ. ಈಗ ಓಟ್ ಬರ್ತದೆ. ಹೌದಾ? ಓಟ್ ಬಂದ್ರೆ ಮಾಡ್ತಾರೆ. ಎಂಚನ್ನು ಅಂದ ಕೆಸರು ಒಂದೇ ತಲೆ ಕಾತನೆ ಚಿನ್ನ ಕೆಸರು ಗಂತೆ ತಲೆ ಕಾತಂಡೆ ಆಯ್ತು ಅಲ್ಪನ ಈ ಕೆಸರು ಎಂತ ಹೋಗೋಣ ಎಂತ ಬರ್ಸ ಅಣ್ಣಗ ತೋಟ ಫಾರ ಬಾರಿ ಬಂಗ ಬಿಡತ್ತ ಗಾಡಿ ರೋಲ್ ಹಾಪುಂಡು. ಓಕೆ. ಕೆಸರು ರಟ್ಟುಂಡು ಊರ ಕೆಸರು ರಾಟುಂಡ ರೋಡ್ ಸರಿ ಇಲ್ಲ, ಹಾ. ಬೆಳಿಗ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಹಾ. ಹಾಗೆ ಬೇಗ ಒಂದಾಗ್ಬೇಕು. ಬೇಗ ಒಂದಾಗು. ನೀವು ಬಾರಿ ಕಷ್ಟ ಆಗ್ತುಂಟು ಆಚೆ ಈಚೆ ನಡೆದಾಡ್ಲಿಕ್ಕೆ, ಓಡಾಡ್ಲಿಕ್ಕೆ. ಮಕ್ಕಳಿಗೆಲ್ಲ ತುಂಬಾ ಕಷ್ಟ. ಗಾಡಿ ರೋಲ್ ಸ್ಕಿಪ್ ಆಗ್ತದೆ ರೋಡ್. ಆದಷ್ಟು ಬೇಗ ಆದ್ರೆ ಒಳ್ಳೇದು. ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋ ಮುಂಚೆ ಎಲ್ಲ ಆದ್ರೆ ಬಾರಿ ಒಳ್ಳೆಯದು. ಯಾವ ಊರು ನಿಮ್ದು? ನಮ್ದಿದೆ ಉಜಿರೆ. ಉಜಿರೆ. ಇದು ರೋಡ್ ಹೋಗೋದು ಹೌದಾ?
ರಾತ್ರಿ ಎಲ್ಲ ಹೋಗೋದು ನಾವು ರಾತ್ರಿ ಎಲ್ಲ ಕೆಲಸ ಮುಗಿಸಿ ರಾತ್ರಿ 11 ಗಂಟೆಲ್ಲ ಹೋಗುದಾ ಇದ್ದಾರೆ ರೋಡಲ್ಲಿ ಅಲ್ಲ ಫಸ್ಟಿಗೆ ರೋಡ್ ಚಂದ ಇತ್ತಲ್ಲ ಯಾಕೆ ತೆಗ್ದಿದೆ ಅಂತಗೆ ಈಗ ರಿಪೇರಿ ಮಾಡ್ತಿದ್ದಾರಲ್ಲ, ಯಾರು ರಿಪೇರಿ ಮಾಡುದು? ಎಷ್ಟು ಸಮಯ ಆಯ್ತು ರಿಪೇರಿ ಮಾಡಕ್ಕೆ? ಆಚೆ ಈಚೆ ಹೋಗೋದು ಹೌದಾ? ಈಗ ಸ್ವಲ್ಪ ತಾಳ್ಮೆ ತಗೊಳ್ಬೇಕು. ಸ್ವಲ್ಪ ರಸ್ತೆ ಹೀಗೆಲ್ಲ ಆದಾಗ ಇನ್ನು ಹೊಸ ರಸ್ತೆ ಆಗ್ತದೆ ಅಂತಲ್ಲ. ಹೊಸ ರಸ್ತೆ ಹೌದು, ಈಗ ಮಳೆಗಾಲದಲ್ಲಿ ಈಗ ತೆಗ್ದಿಟ್ಟು ಮತ್ತೆ ರೋಡ್ ಚಂದ ಇತ್ತಲ್ಲ, ಮತ್ತೆ ಇದೆಲ್ಲ ಸೈಡ್ ಎಲ್ಲ ಮಾಡ್ಕೊಂಡು ಮತ್ತೆ ತೆಗಿಬೋದಿತ್ತಲ್ಲ, ರೋಡ್ ಒಳ್ಳೆ ಇತ್ತಲ್ಲ. ಇದು ಮಾಡಿ ಆಮೇಲೆ ಡಾಮರ್ ತೆಗಿಬೇಕು. ಹೌದು, ಈಗ ಇದು ತೆಗ್ದು ಸೈಡ್ ಮಾಡ್ತಾ ಹೋದ್ರೆ ಜಾರಿ ಬಿದ್ರೆ ಯಾರಿಗೆ ಈಗ ಹೊಣೆ? ಈಗ ನಾವು ರಾತ್ರಿ ಎಲ್ಲ ಹೋಗೋ ಬಿದ್ರೆ ಎಂತ ಮಾಡುದು? ಯಾರು ಬಂದಿರ್ತಾರೆ? ಹೇಗಾಗ್ತಾ ಉಂಟು? ಕಷ್ಟ ಆಗ್ತಾ ಉಂಟು. ತುಂಬಾ ಕಷ್ಟ ಆಗ್ತದೆ ನಮ್ಗೆ ಹೋಗ್ಲಿಕ್ಕೆ. ಅಲ್ಲಿ ಜಾರಿದ್ದೇನೆ ನಾನು. ಅಲ್ಲಿ ಸೋಮಂದ್ರ ಕೈ ಈಚೆ. ಹೌದು. ಹಾ ಈಗ ಬೇಗ ಆಗ್ಬೇಕು ಅಂತ ಹೇಳಿದ್ರು. ಹಾ? ಬೇಗ ಆಗ್ಬೇಕು ಅಂತ ಕೇಳ್ಕೊಳ್ಳೋದು. ಹೌದು, ಬೇಗ ಆಗ್ಬೇಕು ನಮ್ಗೆ. ರಸ್ತೆಯಲ್ಲಿ ಬಿದ್ರೆ ತಲೆಗೆ ಸಹ ಏಟಾಗ್ಲಿ ಅಂತನಾ? ಆತ ಎಲ್ಲಿ ಹೇಗುಂಟು ರಸ್ತೆ? ಹೇಗುಂಟು ರಸ್ತೆ ಎಲ್ಲ ಭಾರಿ ಕೆಟ್ಟೋಗಿದೆ. ಕೆಟ್ಟೋಗಿದೆ. ಆದ್ರೂ ಸಹ ನೀವು ಹೆಲ್ಮೆಟ್ ಹಾಕುದಿಲ್ಲ ಅಲ್ಲ ಸರ್? ನಾವೇ ಅರ್ಜೆಂಟಿಗೆ ಬಂದೆ, ಕೆಲಸ ಮಾಡ್ತಾ ಇದೀವಲ್ಲ. ಅರ್ಜೆಂಟಿಗೆ ಹೆಲ್ಮೆಟ್ ಇಲ್ಲೇ ಇರ್ಲಿಲ್ವಾ? ಮತ್ತೆ ಅದನ್ನ ತಲೆಗೆ ಹಾಕುದಲ್ಲ. ಬಿದ್ರೆ ಕೆಸರಾಗುದಿಲ್ವಾ ತಲೆಗೆ? ಹೋಗಿ ಹೋಗಿ. ಯಾವ ಉದ್ದೇಶ ಇಟ್ಕೊಂಡು ಇದು ರೋಡ್ ಅನ್ನು ಸರಿ ಮಾಡ್ತೇನೆ ಅಂತ ಹೇಳಿ ಈಗ ಮಾಡಿದಾರ ಅಲ್ಲ ಪಬ್ಲಿಕ್ ಉಪದ್ರ ಕೊಡ್ಬೇಕು ಅಂತ ಹೇಳಿ ಮಾಡಿದಾರ ಅಂತ ಅರ್ಥ ಆಗ್ತಾ ಇಲ್ಲ. ಎಷ್ಟು ಒಂದು ನಾವು ನೋಡಿದಾಗೆ ಒಂದು 7-8 ಗಾಡಿ ಅಲ್ಲಿ ಸೈಡ್ಗೆ ಹೋಗಿ ಬದಿಗೆ ಹೋಗಿ ಬಿದ್ದಿದೆ. ಮತ್ತೆ ಸರಿ ಮಾಡುವಂತ ಒಂದು ಪರಿಸ್ಥಿತಿಯಲ್ಲಿ ಇಲ್ಲ. ಮತ್ತೆ ಮೊನ್ನೆ ಒಬ್ರು ರಾಣಿಬೆನ್ನೂರು ಅವರು ಬಂದು ಆಕ್ಸಿಡೆಂಟ್ ಆಗಿ ಇದೇ ರೋಡಿನ ಅವತಾರದಿಂದಾಗಿ ತೀರ್ಕೊಂಡ್ರು ಆಕ್ಸಿಡೆಂಟ್ ಆಗಿ. ಎಂತ ಮಾಡ್ತಾರ, ಯಾವ ಉದ್ದೇಶ ಇಟ್ಕೊಂಡು ತೆಗ್ದಿದಾರ ಅಲ್ಲ ರೋಡ್ ಮಾಡ್ತಾನೆ ಅಂತ ಒಂದು ಸೈಡ್ ಇಂದ ಕೆಲಸ ಮಾಡ್ಕೊಂಡು ಬಂದು ಒಂದು ಕ್ಲಿಯರ್ ಆದ್ಮೇಲೆ ಮತ್ತೊಂದು ಸೈಡ್ ಇಂದ ಕೆಲಸ ಮಾಡ್ಬೋದಿತ್ತು. ಇದು ಬೇಕು ಅಂತ ಈಗ ಮಾಡಿದಾಗೆ ಆಗಿದೆ ಸರ್. ಹೇಗುಂಟು ರಸ್ತೆ? ಆರಾಮಿ ನೋಡಿದಿರಲ್ಲ. ಆರಾಮ್ ಉಂಟಾ? ಫುಲ್ ಆರಾಮಾಗಿ. ರೋಡ್ ಬೇಕು, ಚಳಿ ಬೇಡ. ರೋಡ್ ಬೇಕು ನಮಗೆ, ಇದು ಚಳಿ ಬೇಡ ನಮಗೆ. ರೋಡ್ ಬೇಕು ನಮಗೆ, ಈ ತರ ಇದು ಬೇಡ. ಈ ತರ ಇರಬಾರ್ದು. ಓಕೆ, ರೋಡ್ ಬೇಕು, ಈ ತರ ಇರಬಾರ್ದು ಅಂತ ಹೇಳ್ತಿದ್ದಾರೆ. ನೋಡುವ, ಬಹಳಷ್ಟು ಜನ ಈ ಒಂದು ಇದನ್ನ ಈಗ ಸರಿಪಡಿಸಿಕೊಡುವಂತಹ ವಿಶ್ವಾಸವನ್ನ ಇಲ್ಲಿನ ಗ್ರಾಮ ಪಂಚಾಯತ್ನವರು ಮತ್ತು ಈಗಾಗಲೇ DPJN ಕಂಪನಿಯವರು ಬಂದು ಇಲ್ಲಿ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಸರಿಪಡಿಸಿ ಕೊಡ್ತೇವೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಬಹಳ ಭರದಿಂದ ಸಾಗ್ತಾ ಇದೆ. ಆದಷ್ಟು ಬೇಗ ಇಲ್ಲಿ ಈ ಕೆಸರುಮಯ ವಾತಾವರಣದಿಂದ ಮುಕ್ತಿ ಸಿಗಬೇಕು. ಜೊತೆಗೆ ಆದಷ್ಟು ಬೇಗ ಪ್ರಯಾಣಿಕರಿಗೆ ತೊಂದರೆ ಆಗದಂತಹ ಪಯಣಕ್ಕೆ ಕಾರಣ ಆಗುವಂತ ರೀತಿಯಲ್ಲಿ ರಸ್ತೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಕೂಡ. ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಉಜಿರೆ.